ನಮ್ಮ ಮನದಲ್ಲಿ ಕೂಡ ಕೇಸರಿ ರಾರಾಜಿಸಬೇಕು. ಆ ಭಗವಧ್ವಜದ ಅಡಿಯಲ್ಲಿ ಇಡೀ ಹಿಂದೂ ಸಮಾಜದ ಶಕ್ತಿ 100ನೇ ವರ್ಷದ ಸಂದರ್ಭದಲ್ಲಿ ಹಿಂದೂ ಸಮಾಜದಿಂದ ಆಗಬೇಕು ಅನ್ನತಕ್ಕಂಥ ಯೋಚನೆಯನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತುಳುನಾಡಿಗೆ ಪುತ್ತಿಲ ಅನ್ನುವ ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಪುತ್ತೂರಿಗೆ ಸೀಮಿತವಾಗಿದ್ದ ಪುತ್ತಿಲ ಇದೀಗ ಹತ್ತೂರಿನಲ್ಲೂ ಸದ್ದು ಮಾಡ್ತಿದ್ದಾರೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಪಕ್ಕದ ಉತ್ತರ ಕನ್ನಡ ಸೇರಿದಂತೆ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲೂ ಪುತ್ತಿಲ ಅವರದ್ದೇ ಹವ. ಅಷ್ಟೇ ಯಾಕೆ, ಬಿಜೆಪಿ ಸಂಭ್ರಮಾಚರಣೆಯಲ್ಲೂ ಪುತ್ತಿಲ ಪರ ಘೋಷಣೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕೇಳಿಬರ್ತಿದೆ. ಎಸ್, ಕೇಳಿದ್ರಲ್ಲ, ಇದು ಬೆಳ್ತಂಗಡಿಯ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ. ಹರೀಶ್ ಪೂಂಜ ಗೆದ್ದ ಖುಷಿ ಒಂದೆಡೆಯಾದರೆ, ಪುತ್ತಿಲ ನಮ್ಮ ಮುಂದಿನ ಎಂಪಿ ಆಗಬೇಕು ಅನ್ನುವ ಆಗ್ರಹ ಮತ್ತೊಂದು ಕಡೆ. ಇವರೆಲ್ಲ ಪಕ್ಕಾ ಬಿಜೆಪಿ ಕಾರ್ಯಕರ್ತರು. ಇದು ಕೇವಲ ಬೆಳ್ತಂಗಡಿಗೆ ಮಾತ್ರ ಸೀಮಿತವಲ್ಲ. ಸುಳ್ಯ, ಬಂಟ್ವಾಳದ ಒಂದಿಷ್ಟು ಕಡೆಗಳಲ್ಲಿ ಅವರವರ ಶಾಸಕರಿಗೆ ಶುಭ ಕೋರುವ ಫ್ಲೆಕ್ಸ್ನಲ್ಲಿ ಜಿಲ್ಲೆಯ ನೂತನ ಶಾಸಕರಿಗೆ ಶುಭ ಕೋರಿದ್ದಾರೆ. ಇವೆಲ್ಲದರ ಜೊತೆಗೆ ಸೋಲಿನಲ್ಲೂ ಇತಿಹಾಸ ಸೃಷ್ಟಿಸಿದ ನಾಯಕ ಅಂತ ಪುತ್ತಿಲ ಅವರಿಗೂ ಶುಭಾಶಯವನ್ನ ತಿಳಿಸಿದ್ದಾರೆ. ಇವೆಲ್ಲದರ ಮಧ್ಯೆ ಉತ್ತರ ಕನ್ನಡ ಜಿಲ್ಲೆಯ ಅನಸೂಯ ಅನ್ನೋರ ಪೋಸ್ಟ್ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ತಾ ಇದ್ದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ ಹಸಿರು ಧ್ವಜ ರಾರಾಜಿಸಿತ್ತು. ಹಾಗೆ ಪಾಕಿಸ್ತಾನದ ಪರ ಜೈಕಾರ ಕೇಳಿಬಂದಿತ್ತು. ಅದೇ ರೀತಿ ಭಟ್ಕಳದಲ್ಲಿ ಹಸಿರು ಧ್ವಜ ರಾರಾಜಿಸಿದ್ದವು. ಈ ಬಗ್ಗೆ ಅನಸೂಯ ಅನ್ನೋರು, ಸರ್, ನಿಮ್ಮಂಥವರೇ ನಮ್ಮ ಭಟ್ಕಳಕ್ಕೂ ಇದ್ದಿದ್ರೆ ಭಟ್ಕಳದಲ್ಲಿ ಇವತ್ತು ಅವರದ್ದೇ ಫ್ಲ್ಯಾಗ್ ಹಾರಾಡ್ತಾ ಇರಲಿಲ್ಲ. ಅರುಣನ್ನ, ನಮ್ಮ ಈ ಸ್ಥಿತಿ ನೋಡಿ ಕಣ್ಣೀರು ಬರ್ತಿದೆ. ನಾನು ನಿನ್ನೆ ಡ್ಯೂಟಿ ಮುಗಿಸಿ ಬರುವಾಗ ನೋಡಿದ ಸ್ಥಿತಿ ಕಣ್ಣೀರು ತರಿಸಿದೆ. ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿರೋರನ್ನ ಮಹಾಲಿಂಗೇಶ್ವರ ನೋಡಿಯೇ ನೋಡ್ತಾನೆ. ನಾನು ಉತ್ತರ ಕನ್ನಡದವಳು, ನಿಮ್ಮ ಪ್ರತಿ ವಿಡಿಯೋ ನೋಡ್ತಿದ್ದೆ. ಅರುಣಣ್ಣನಿಗೆ ಜೈ, ಎಂಪಿ ಎಲೆಕ್ಷನ್ನಲ್ಲಿ ವಿನ್ ಆಗೇ ಆಗ್ತೀರಾ ಅಣ್ಣ, ಗಾಡ್ ಬ್ಲೆಸ್ ಯು ಅಂತ ನೊಂದುಕೊಂಡು ಬರೆದಿದ್ದಾರೆ. ಇವೆಲ್ಲ ಜಸ್ಟ್ ಸ್ಯಾಂಪಲ್ ಅಷ್ಟೇ. ಕಳೆದ ಎಪಿಸೋಡ್ನಲ್ಲಿ ಕಾಸರಗೋಡಿನ ಬಿಜೆಪಿ ಕಾರ್ಯಕರ್ತ ಹಾಗೆ ಪುತ್ತಿಲ್ ಅವರ ಅಭಿಮಾನಿಯ ಮಾತುಕತೆಯನ್ನ ಕೇಳಿದ್ರಿ. ಅದೇ ರೀತಿ ಇಂತಹ ಅನೇಕ ವಿಡಿಯೋಗಳು, ಆಡಿಯೋಗಳು, ಪೋಸ್ಟ್ಗಳು ಸಾಮಾಜಿಕ ಜಾಲತಾಣಗಳನ್ನು ಕಬ್ಜೆ ಮಾಡಿಕೊಂಡಿವೆ. ಪುತ್ತಿಲ ಇವಾಗ ಕೇವಲ ಪುತ್ತೂರಿಗೆ ಮಾತ್ರವಲ್ಲ, ಹತ್ತೂರಿನಲ್ಲೂ ಸದ್ದು ಮಾಡ್ತಿದ್ದಾರೆ. ಇವೆಲ್ಲವನ್ನ ಗಮನಿಸ್ತಿರೋ ಕೇಂದ್ರ ಬಿಜೆಪಿ ಪುತ್ತಿಲ ಅವರಿಗೆ ಎಂಪಿ ಟಿಕೆಟ್ ಕೊಡುತ್ತಾ ಇಲ್ವೋ ಕಾದು ನೋಡಬೇಕು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.